ನಮಸ್ಕಾರ. ನಾನು ನನ್ನ ಬರ್ತ್ಡೇ ದಿನ ಒಂದು ವಿಡಿಯೋ ಮಾಡಿದ್ದೆ. ಒಂದು ಫ್ಯಾಮಿಲಿಗೆ, ತುಂಬ ಕಷ್ಟದಲ್ಲಿರುವಂಥ ಒಂದು ಫ್ಯಾಮಿಲಿಗೆ ಒಂದು ಮನೆ ಕಟ್ಟಿ ಕೊಡ್ತಾ ಇದ್ದೀವಿ ನಾವು ಅಂತ. ಓಡು ಪೂರ ಬೋದು ಓಡು ಪೂರ ಜಾರ್ದು ಅವು ಮತ್ತೆ ತಲಕ್ಕೆಡು ಕಟ್ಟು ನಾವು ಕಂಗು ಮತ್ತೆ ಉತ್ತೆ ತೋರು ಒಂದುಂಟು ಜೋರು ಬರ್ಸತ್ತಂದ್ರೆ ಉಳ್ಳಾಯಿಗೆ ನೀರು ಬರ್ಬೋದು. ಪೂಳದ್ದು ಅಂಚರದ್ದು ಮೂಜಿ ಪೊಂಜಿ ಹೋಗ್ಲೇನು ಪತ್ತದು ಏನು ಉಳ್ಳೆ ಉಳ್ಳಾಯಿನ ತೋರ್ಸ ಕರೀಲಿ ಇಂಗ್ಲಂಜಿ ಕಟ್ಟೆ ಕಟ್ಟೆ ಕುಂಡಜ್ಜಿ ಅವು ಒಂಜಿ ಬೋಕುಲು ಕೂಡ ಆ ಇಂಗ್ಲಿಗೆ ಇನ್ನು ಕಟ್ಟಲು ಹೋಗ್ತಿತ್ತು ಅದೆಲ್ಲ ರೆಡ್ ಅಂತ. ಹಾಗಾಗಿ ಒಂದು ಮನೆ ಕಟ್ಟಿ ಕೊಡೋಣ ಅಂತ ಕೆಲಸ ಶುರು ಮಾಡಿದ್ವಿ. ಇವತ್ತು ಆ ಮನೆ ಕೆಲಸ ಮುಗಿಸಿ ಗೃಹ ಪ್ರವೇಶ ನಡೀತಾ ಇದೆ. ಎಂಕ್ಲೆ ಪುದಾರ್ ಬಂತು ಜೇರಿಯರಂದು ನಡೆದ ಬುಕ್ಕ ಮಾತ ಇಲ್ಲದ ಬೇಲೆನಗ ಎಂಕ್ಲೆ ರೂಪೇ ಶೆಟ್ಟಿ ಇಲ್ಲು ತಟ್ಟದ ಕುರುಪುಮೆ ಅಂಚೆಂಕ್ಲೆಗ ಒಂಜಿ ಖುಷಿ ಆಗಿ ಜಾಸ್ತಿ ಪಾತ್ರ ವಿಷಯಗಳಾದ ಪಟ್ಟ ಎಂಗ್ಲ ಸಿನಿಮಾ ಟೀಮ್ ಖಾಲಿ ಸಿನಿಮಾ ಒಂದು ಪೂರತ್ ಎಂಗ್ಲ ದಾದಾಳ ಅವ್ಳು ಎರಡಲ್ಲ ಹೆಲ್ಪ್ ಇರುತ್ತೊಂದದ್ದು ನಮ್ಮ ಬೆಂದಿನೆಟ್ಟು ದಾದಾಳ ಅಂತ ಸಮಾಜಕ್ಕೆ ಕೊರೋಡು ಎಂಗ್ಲ ದುಂಬಿಡ್ದೆ ಇದು ಎಂಗ್ಲೊಂಜಿ ವರ್ಷ ಗೀತು ಬೆಂದ್ರೆ 20-25% ಬೇತಾಗ್ಲಿಕ್ಕೆ ನಮ್ಮ ಹಿಡಿದು ದಾದಾಳ ಒಂದು ಉಪಕಾರ ಮಲ್ಪರಣ ಇನ್ ಮಲ್ಪುಗ ಅಪಗನೆ ನಮ್ಮ ಡಾಕ್ಟರ್ ಆದಪ್ಪು ಇಂಜಿನಿಯರ್ ಆದಪ್ಪು ಆಕ್ಟರ್ ಆದಪ್ಪು ದಾದಲ ಆದಪ್ಪು ಸುರು ಕೊಂಚ ನರಮಾನಿ ಆಪುನ ನಾವು ಬಾರಿ ಇಂಪಾರ್ಟೆಂಟ್ ಅವು ಆ ಬೇಲೆ ಎಂಗ್ಲ ಮಲ್ತೊಂದಿಲ್ಲ ನಾನು ಎಂಗ್ಲ ಸಪೋರ್ಟ್ ಪಡ್ಬೇಕು ನಾಲೆಡ್ಜ್ ಯಾನ್ ಮೂಲ ಕಾಸು ಮಾತ್ರ ಕೊಡ್ತೀನಿ ಆಡ ಆ ಬೇರೆ ಎದುರುತ್ತದೆ ಮಲ್ತೀನಿ ಏನ ಕೇಂದ್ರ ಕಾರ್ತಿಕ್ ಸೊ ಆಯ್ಗೊಂದು ಚಪ್ಪಾಳೆ ಕೊರೋಡು ಜೋರಾದು ಸೊ ಆಯನ ಎಫರ್ಟ್ ಮಸ್ತ್ ಉಂಡು ಆಯ ಇಜ್ಜಿನಾಣ ಈ ಇಲ್ಲ ಯಾರ ಸಾಧ್ಯತೆ ನಾನು ಏತ್ ನಿರ್ತಾಂಡ ಹಾಗೆ ಗೊತ್ತು ಸೊ ಮಾತಾಡಿಲ್ಲ ಸೊ ಏರ್ ಮಾತ್ರ ಸಪೋರ್ಟ್ ಮಲ್ದಾರೆ ಇಡೀ ತಂಡ ಇಡೀ ಸಿನಿಮಾದ ತಂಡಕ್ಕೆ ಕಾರಣ ಅನ್ಕೋನಲ್ಲಿ ಒಂದು ಒಂಜಿ ಬಿಗಿನಿಂಗ್ ಮಾತ್ರ ನಾತು ಸುಮಾರು ಎಡ್ಡ ಬೇಲೆ ಮಲ್ಪೊಡುಂಡು ಅಂಚಾದ ಎಂಗ್ಲೇನಿ ಒಂಜಿ ಚಾರಿಟೇಬಲ್ ಟ್ರಸ್ಟ್ ಎಂಗ್ಲ ಇತ್ತ ಅನ್ಆರ್ಗನೈಸ್ಡ್ ಆದ್ ಮಲ್ತೊಂದಿತ್ತ ಸುಮಾರು ಕಾಲ್ ಎಂಗ್ಲೆಲ್ಲ ಬೆಂದದ ಮಾತಾಡಗಳ ಮಲ್ಪರ ಆಪುಜ ಅಂಚಾದ ಒಂಜಿ ಟ್ರಸ್ಟ್ ಮಲ್ತಿಂದಾಂಡ ನನಾತ ಹೇಳಿದ ಒಂಚೂರು ಜಾಸ್ತಿ ಜನಕ್ಕೆ ಹೆಲ್ಪ್ ಆವೊಂದು ಬಂದ್ರು ಉದ್ದೇಶ ನೆಮ್ಮದಿಯಿಂದ ಬಂದ್ಪುನ ಅಂಚನ ಒಂಜಿ ಪಣ ಮಾತಾಡಗಳ ಇದ್ದ ನೆಮ್ಮದಿ ತಿಕ್ಕಡ ಎಂಗ್ಲಿಲ್ಲ ಅಂಚನ ಒಂಜಿ ಟ್ರಸ್ಟ್ ಇನಿ ಸ್ವಾಮೀಜಿನ ಕೈಯಾರ ಏನು ಲೋಕಾರ್ಪಣೆ ಮಲ್ತೊಂದುಲ್ಲ. ನೆಮ್ಮದಿ ಎಂಬಂತಹ ಒಂದು ಸಂಸ್ಥೆ ಅದು ಬಹಳ ಸೊಗಸಾಗಿದೆ. ರೂಪೇಶನ ಹೆಸರು ಹಾಗೆ, ಹೆಸರಿಗೆ ಅನ್ವರ್ಥ ಆಗಿದೆ. ಅಮ್ಮನ ಹೆಸರು ಹಾಗೆ, ಅಮ್ಮನ ಹೆಸರಿನ ಆ ಗುಣ ಪ್ರೇಮ ಎಂಬ ಗುಣ ನಮ್ಮ ರೂಪೇಶನ ರೂಪದ ಜೊತೆಗೆ ಪ್ರೇಮದ ಗುಣವೂ ಇದೆ. ಹಾಗಾಗಿ ಅಂತಹ ನಮಗೆ ಹೆಮ್ಮೆ, ಇನ್ನೂ ಸ್ವಲ್ಪ ಹೆಮ್ಮೆ ಏನಂದ್ರೆ ನಮ್ಮೂರಿ ನಾವು ರೂಪೇಶನ ಬಗ್ಗೆ ಪತ್ರಿಕೆಯಲ್ಲೋ ಮಾಧ್ಯಮದಲ್ಲೋ ನಾವೇನಾದ್ರೂ ಕಣ್ಣಾಯಿಸುವಾಗ ಎಲ್ಲೋ ನಮಗೆ ಏನೋ ಒಂದು ಖುಷಿ ಸಿಕ್ಕುದು ಅಂದ್ರೆ ನಮ್ಮವರಿಗೆ ಸಿಕ್ಕಿತು, ನಮಗೆ ಸಿಕ್ಕಿತು ಅಂತ. ಆದರೆ ಅದಕ್ಕಿಂತ ಹೆಚ್ಚು ಸಂತೋಷ ಅದು ಭಗವಂತ ಅವರ ಪಾಲಿಗೆ ಕೊಟ್ಟ ಒಳ್ಳೆ ಅವಕಾಶವನ್ನ ಸಾಮಾನ್ಯ ಒಂದು ಕುಟುಂಬದಲ್ಲಿ ಹುಟ್ಟಿದಂತಹ
ತನಗೂ ಎಲ್ಲರ ಹಾಗೆ ಒಂದು ಒಳ್ಳೆ ಮನೆಯಲ್ಲಿ ಬದುಕಬೇಕು ಎಂಬ ಆಸೆಯನ್ನು ಹೊತ್ತು ಕೇವಲ ಕನಸಾಗಿ ಉಳಿದ ಒಂದು ಕುಟುಂಬಕ್ಕೆ ನೆಮ್ಮದಿಯ ಒಂದು ಆಸರೆಯ ಈ ಮನೆಯನ್ನು ಕೊಟ್ಟಿದ್ದೀರಲ್ಲ. ಹಾಗೆ ಇವತ್ತು ಒಂದು ಒಳ್ಳೆ ಮಾದರಿ ನೆಮ್ಮದಿ ಎಂಬಂತಹ ಒಂದು ಸೇವಾ ಸಂಸ್ಥೆ ಇವತ್ತು ಪ್ರೇಮದ ಅಂಗಳದಲ್ಲಿ ನೆಮ್ಮದಿ ಎಂಬ ಬೀಜ ಬಿತ್ತಿತ್ತು. ನೆಮ್ಮದಿ ಎಂಬ ಸಂಸ್ಥೆ ಆ ಹೆಸರಿಗೆ ಅನರ್ಥವಾಗಿ ಯಾರಿಗೆಲ್ಲ ಕಷ್ಟದಿಂದ ನೆಮ್ಮದಿ ದೂರವಾಗಿದೆಯೋ ಅವರಿಗೆ ನಿಮ್ಮ ಸಹಾಯದಿಂದ ನೆಮ್ಮದಿಯ ಒಂದು ಗುಡಿ ಉಂಟಾಗಲಿ, ಆ ಮೂಲಕ ನಿಮ್ಮ ಬದುಕು ಹಸನಾಗಲಿ. ಆರೆಗ್ ಇಂಚನೆ ನಾನೆಲ್ಲ ಎಂಕ್ಲಿ ಹಿಡ್ದು ಕಡ್ಡೆ ಇತ್ತು ನಕ್ಲೆಲ್ಲ ಒಂಜಿ ಇಲ್ಲಪ್ಪನಂಚಿನ ಯೋಗ ಕುರ್ಪನಂಚಿನ ದೇವರಿಗೆ ಒಂಜಿ ಕೈ ಕರಿಗೆ ಸುಖ ಕೊಡ್ತು. ಅರೆ ನೆಟ್ಟೆ ರೀತಿ ಬೆಳಗ್ಗೆ ಗೌಡು ನಲ್ಪು ಎಂಕ್ಲು ಒಂಜಿ ಪ್ರಾರ್ಥನೆ.